ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂರಿಚ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸಜನಾ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೂರಿಚ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಾ? ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ? ಇವತ್ತು ಒಂದು ಕಾಜು ಮಸಾಲ ಅಂತ, ಕಾಜು ಮಸಾಲ ಗ್ರೇವಿಯ ಬರ್ತದೆ. ಇನ್ನೊಂದು ಸ್ವಲ್ಪ ಸೆಕೆ ಜಾಸ್ತಿ ಇದೆ ಅಲ್ವಾ, ಸೊ ರಾಗಿ ಜ್ಯೂಸ್ ಮಾಡಿ. ರಾಗಿ ಜ್ಯೂಸ್ ಅದು ಏನು ತಂಪಾ? ರಾಗಿ ಅದು ದೇಹಕ್ಕೆ ಒಳ್ಳೆಯದು, ತಂಪು, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ರಾಗಿ ಜ್ಯೂಸ್ ಅಲ್ಲ, ಜ್ಯೂಸ್ ಮಾಡಿ. ರಾಗಿ ಅದಕ್ಕೆ ಏನು ಮಣ್ಣಿ ಮಾಡ್ತೇವೆ, ಮಣ್ಣಿ ಕೂಡ ಎರಡು ಮೂರು ಬಗೆ ಅದರಲ್ಲಿ ಮಾಡ್ತಾರೆ. ನಾವು ಜ್ಯೂಸ್ ಮಾಡುವ, ಸೆಕೆ ಜಾಸ್ತಿ ಉಂಟು. ಹೌದು. ಹಾಗಾದ್ರೆ ಈಗ ಸಕ್ಕರೆ ಎಲ್ಲ ಹಾಕಿ ಅಥವಾ ಬೆಲ್ಲ ಹಾಕಿ? ಅಲ್ಲ, ಬೆಲ್ಲ ಹಾಕಿ ರಾಗಿ ಜ್ಯೂಸ್ ಅಲ್ಲ. ಓಕೆ, ಒಂದು ರಾಗಿ ಜ್ಯೂಸ್, ಇನ್ನೊಂದು ಕಾಜು ಮಸಾಲ ಎರಡು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮ್ಗೆ ಬಂದಾಯ್ತಲ್ಲ, ನೀವೆಂತ ಮಾಡೋದು? ಫಸ್ಟಿಗೆ ನೀವೇನು ರಾಗಿ ಇದು ಮಾಡ್ತೀರಾ, ಯಾವುದೇನು ಕಾಜು ಮಸಾಲ ಮಾಡ್ತೀರಲ್ಲ? ಓಕೆ, ಏನು ಬೇಕು ಫಸ್ಟಿಗೆ ಬಾಣಲೆ ಕೊಡಿ. ಫಸ್ಟಿಗೆ ಬಾಣಲೆ ಬೇಕಲ್ಲ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಹೌದು. ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಿ. ಓಕೆ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಎಷ್ಟು ಜಾಸ್ತಿ? ಸಾಕು. ಚೂರು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನಮಗೆ ಇದು ಸ್ವಲ್ಪ ಫ್ರೈ ಮಾಡಿ. ಓಕೆ, ಇದಂದರೆ ಒಗ್ಗರಣೆ ಹತ್ತಿರ ಅಲ್ಲ, ಇದು ನಮಗೆ ಗ್ರೈಂಡ್ ಮಾಡಲಿಕ್ಕಿದೆ. ಆಮೇಲೆ ಎಲ್ಲನೂ ಹೊರ್ಕೊಳ್ಳೋದು. ಹೌದು, ಸ್ವಲ್ಪ. ಆಮೇಲೆ ಒಗ್ಗರಣೆಗೆ ಮತ್ತೆ ಉಂಟು. ಓಕೆ, ಈಗ ನಂಬರ್ 1 ಈರುಳ್ಳಿ ಹಾಕ್ತಿದ್ದೀರಲ್ಲ? ಈರುಳ್ಳಿ ಏನು ಅರ್ಧ ಈರುಳ್ಳಿ ಹಾಕ್ತಿದ್ದೀರಲ್ಲ? ಅರ್ಧ ಈರುಳ್ಳಿ, ಸಣ್ಣದಾದರೆ ಒಂದು ಈರುಳ್ಳಿ ಹಾಕಿ. ಇದನ್ನು ಗ್ರೈಂಡ್ ಮಾಡಲಿಕ್ಕೆಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಸಾಕು. ಮತ್ತೆ ಒಗ್ಗರಣೆ ಇಡಲಿಕ್ಕೆ ಪುನಃ ಬೇಕು. ಗ್ರೈಂಡ್ ಮಾಡಲಿಕ್ಕೆ ಸಪ್ರೇಟ್ ಈರುಳ್ಳಿ ಹಾಕ್ತಿದ್ದೀರಲ್ಲ? ಓಕೆ. ಸಣ್ಣದಾದರೆ ಒಂದು, ದೊಡ್ಡದಿದ್ರೆ ಅರ್ಧ. ಈಗ ಈರುಳ್ಳಿ ಅಗ್ಗ ಆಗಿದೆ. ಓಕೆ. ಈಗ ಬೆಳ್ಳುಳ್ಳಿ ಜಾಸ್ತಿ ಆಗಿದೆ. ಈಗ ಬೆಳ್ಳುಳ್ಳಿ ಕಡಿಮೆ ಹಾಕಬೇಕು. ಹೌದು. ತರಕಾರಿಗಳಿಗೆ ಹೇಳಲಿಕ್ಕಾಗಲ್ಲ, ಒಂದು ಟೈಮಲ್ಲಿ ಜಾಸ್ತಿ ಆಗ್ತದೆ, ಒಂದೊಂದು ಟೈಮ್ ಕಡಿಮೆ ಆಗ್ತದೆ. ಇದು ಕಾಜು ಮಸಾಲ ಅಂತ ಅಂದರೆ ಇದು ಯಾವುದಕ್ಕೆಲ್ಲ? ಗ್ರೇವಿ, ಪೂರಿ ಜೊತೆ, ಚಪಾತಿ, ಅನ್ನದ ಜೊತೆ ಆಗ್ತದೆ. ಬಟ್ ಪೂರಿ ಚಪಾತಿ ಜೊತೆ ಹೇಳಿ ಮಾಡಿಸಿದಲ್ಲ? ಹೇಳಿ ಮಾಡಿಸಿ. ಇದು ಸ್ವಲ್ಪ ಸಾಲ್ಟ್ ಹಾಕುವ. ಓಕೆ, ಬೇಗ ಫ್ರೈ ಆಗ್ತದೆ. ಸ್ವಲ್ಪ ಆಗ್ತಾ ಹೋಗುವ. ಮತ್ತೆ ನೀವು ಬೊಬ್ಬೆ ಎಷ್ಟು ಉಪ್ಪು ಹಾಕ್ತಾ ಇದ್ದೀರಿ, ಕೊನೆ ಉಪ್ಪನ್ನ ಉರಿ ಮಾಡಬಾರ್ದಲ್ಲ, ಎಷ್ಟು ಸಲ ಉಪ್ಪು ಹಾಕಿದ್ರಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ಹಾಕ್ಕೊಂಡು ಹೋದರೆ. ಇದರೊಟ್ಟಿಗೆ ಟೊಮೆಟೊ ಹಾಕುವ. ಎರಡು ಟೊಮೆಟೊ ಹಾಕಿದ್ದೇನೆ. ಇದು ಜಾಸ್ತಿ ಬೇಯಬೇಕು ಅಂತಿಲ್ಲ, ನಾವು ಮಿಕ್ಸ್ ಮಾಡೋದಲ್ಲ. ಅದೇ, ಸ್ವಲ್ಪ ಸಾಫ್ಟ್ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಆಗ ನಿಮಗೆ ನಾವಂದ್ರೆ ಇದು ಈಗ ಕಾಜು ಮಸಾಲ ಅಲ್ವಾ, ಕಾಜು ಹಾಕಿ ಗ್ರೈಂಡ್ ಮಾಡ್ತೇವೆ. ಅದು ಆದ ನಂತರ ಜಾಸ್ತಿ ಕುದಿಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ, ಅದು ದಪ್ಪ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇದನ್ನೆಲ್ಲ ಸರಿ ಬೇಯಿಸಿದ್ರೆ, ಫ್ರೈ ಮಾಡಿಸಿದ್ರೆ ಮತ್ತೆ ಜಾಸ್ತಿ ಬೇಯಬೇಕಂತ ಇಲ್ಲ. ಇನ್ನು ಸ್ವಲ್ಪ ಈಗ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಬೇಗ. ಮತ್ತೆ ನೋಡಿ ಹಾಕಿದಾಯ್ತು. ಫಾಸ್ಟ್ ಇದೆ, ಪಕ್ಕ ಸಾಫ್ಟ್ ಆಗ್ತದೆ. ನೋಡ್ಕೊಳ್ಬೇಕು, ಫಾಸ್ಟ್ ಇಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಪತ್ತಂಗ ಹೊಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅಡಿಗೆ ಕರಿ ಆಗ್ತದೆ. ಇದೆಲ್ಲ ಅವಾಗ ಮಾಡಿ
ತಿನ್ನುವಂತ ಅಂದರೆ ಈಗ ಉಳಿದ್ರೆ ಅದನ್ನು ವಾಪಸ್ ಬೇಯಿಸುವಾಗ ದಪ್ಪ ಆಗ್ತದೆ ಆ ಥರ ಏನಿಲ್ಲ? ಅದು ದಪ್ಪ ಆಗ್ತದೆ, ಅದೇ ನೋಡಿಕೊಂಡು ನಾವು ಬಿಸಿ ಮಾಡುವಾಗೆಲ್ಲ ಕರೆಕ್ಟಾಗಿ ನೋಡಬೇಕು. ಅಲ್ಲೇ ಗ್ಯಾಸಲ್ಲಿ ಇಟ್ಟು ಹೋಗ್ಲಿಕ್ಕಿಲ್ಲ, ಅಲ್ಲೇ ನಿಲ್ಲಬೇಕು. ಇದರ ಒಟ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಂದು 3-4 ಬೆಳ್ಳುಳ್ಳಿ, ಒಂದು 2-3 ತುಂಡು ಶುಂಠಿ. ಅಂದರೆ ನಾವು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುದಿಲ್ಲ, ಇದರಲ್ಲೇ ಒಟ್ಟಿಗೆ ಗ್ರೈಂಡ್ ಮಾಡಿ ಬಿಡ್ತೇನೆ. ನೀವು ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾದ್ರೆ ಇದಕ್ಕೆ ಬೇಡ ಹಾಕೋದು, ಇದಕ್ಕೆ ಗ್ರೈಂಡ್ ಮಾಡುವಾಗ ಹಾಕೋದು ಬೇಡ. ಈಗ ನೋಡಿ ಇದು ಇಷ್ಟು ಸಾಕು. ಇದೀಗ ತಣ್ಣಗಾಗಬೇಕು ನಮಗೆ. ತಣ್ಣಗಾದ ನಂತರ ನಮಗೆ ಗ್ರೈಂಡ್ ಮಾಡಲಿಕ್ಕೆ. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಅದಕ್ಕೆ ಟೊಮೆಟೊ, ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿದ್ರೆ ಹೌದು. ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಮತ್ತೆ ಇದಕ್ಕೆ ನಾವಿನ್ನು ಗ್ರೈಂಡ್ ಮಾಡುವಾಗ ಕಾಜು ಹಾಕ್ಬೇಕು. ಕಾಜು ಪೇಸ್ಟ್ ಆಗ್ತದೆ ಒಟ್ಟಿಗೆ. ಕಾಜು ಮಸಾಲ ಅಲ್ವಾ ಇದು, ಕಾಜು ಜಾಸ್ತಿ ಬೇಕು. ಓಕೆ, ಹಾಗಾದ್ರೆ ಈಗ ಸ್ವಲ್ಪ ತಣ್ಣಗಾಗಿಲ್ಲ, ತಣ್ಣಗಾಗಬೇಕು. ಈಗ ಇದು ತಣ್ಣಗಾಗಿದೆ. ನನಗೆ ಈಗ ಮಿಕ್ಸಿ ಕೊಡಿ. ಮಿಕ್ಸಿಗೆ ಹಾಕುವ. ಚಿಕ್ಕ ಜಾರ್ ಸಾಕಲ್ಲ? ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಓಕೆ, ಅದಕ್ಕೆ ಈಗಲೇ ಗೋಡಂಬಿ ಹಾಕ್ತೀರಾ ಹೇಗೆ? ಈಗ ನೋಡಿ ಇಲ್ಲಿ ಗೋಡಂಬಿ ಅದಕ್ಕೇನೆ ಹಾಕ್ತೇನೆ. ಒಟ್ಟಿಗೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅಂದ್ರೆ ಯಾಕೆ ಅದು ನೀರಲ್ಲಿ ನೆನೆಸಿ? ಅದು ಕರೆಕ್ಟ್ ಆಗಿ ನಮಗೆ ಪೇಸ್ಟ್ ಬರ್ತದೆ. ಹೌದು, ಇಲ್ಲದ ಸ್ವಲ್ಪ ಜರಿ ಜರಿ ತರ ಇದು ಪಕ್ಕನು ಪೇಸ್ಟ್ ಆಗ್ತದೆ, ಮತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಸಿಗ್ತದೆ. ಈಗ ಸ್ವಲ್ಪ ನೀರು ಹಾಕುವ. ಟೊಮೆಟೊ ನೀರು ಸಾಕು 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 ಸಾಕು. ಮತ್ತೆ ಬೇಕಾದ್ರೆ ನೋಡಿ ಹಾಕುವ, ಇಲ್ಲದ್ರೆ ಮತ್ತೆ ಎಲ್ಲ ಮೇಲೆ ಬಂದರೆ ಮತ್ತೆ ಬೇಕಾಗ್ಬೋದು. ಈಗ ಇದನ್ನ ಮಿಕ್ಸ್ ಮಾಡಬೇಕು, ಮಾಡಿ ಫೈನ್ ಪೇಸ್ಟ್ ಮಾಡಿ ಕೊಡಬೇಕು. ಓಕೆ, ನೋಡು ಹೇಗೆ? ಸಾಕು ಸಾಕು. ಈಗ ನೆಕ್ಸ್ಟು ಬಾಣಲೆ. ಓಕೆ, ಅದೇ ಬಣ್ಣೆಲ್ಲ ಸಾಕಾಗುತ್ತಾ? ಅದೇ ಬಣ್ಣಲ್ಲಿ ಇಡುವ. ಅದಕ್ಕೆ ಆಯಿಲ್ ಹಾಕಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗ್ತದೆ. ಸಾಕು ಸಾಕು ಸಾಕಾ? ಸಾಕು. ಈಗ ಎಣ್ಣೆ ಬಿಸಿಯಾಗಿದೆ. ಆಯಿಲ್ ಅಂತೂ ಬಿಸಿಯಾಗಿದೆ. ಕರಿಬೇವು ಅಲ್ಲ, ಕರಿಪತ್ತ ಸ್ವಲ್ಪ. ಕರಿಪತ್ತ ಏನು ತುಳುವಲ್ಲಿ ಹೇಳೋದಾ? ಕರಿಪತ್ತ ಹಿಂದಿ ಅಲ್ಲ? ಓಕೆ. ಕರಿಬೇವು ಓಕೆ ಓಕೆ. ತುಳುವಿನಲ್ಲಿ ಬೇಳೆ ಸೊಪ್ಪು. ಹಾಂ, ಸೇಮ್ ಸ್ವಲ್ಪ ಆಚೆ. ಇದಕ್ಕೆ ಜೀರಿಗೆ ಅಲ್ಲ? ಓಕೆ. ಒಗ್ಗರಣೆಗೆ ಸಾಸಿವೆ ಅಲ್ಲ, ಜೀರಿಗೆ. ಇದಕ್ಕೆ ಜೀರಿಗೆ ಒಗ್ಗರಣೆ. ಯಾಕೆ ಸಾಸಿವೆಯನ್ನು ಬಿಟ್ಟರೆ? ಇಲ್ಲ, ಅದು ಸಾಸಿವೆ ಜೀರಿಗೆ ನಂತರ ಸಾಸಿವೆ ಬೇಡ ಅಂತ. ಅದು ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುವ ಬಂದರೆ ಅದಕ್ಕೆ ಜೀರಿಗೆ ಒಗ್ಗರಣೆ ಜಾಸ್ತಿ. ಈ ನಾರ್ತಿನವರೆಲ್ಲ ಜೀರಿಗೆ ಒಗ್ಗರಣೆ, ಈ ಸಾಸಿವೆ ಒಗ್ಗರಣೆ ನಾವುಗಳು ಜಾಸ್ತಿ ಅಲ್ಲ. ಇದೇನು ಗೊತ್ತಾ? ಅದು ಒಗ್ಗರಣೆ ಎಲೆ ತೇಜ್ ಪತ್ತ ಹೇಳ್ತೇವೆ ನಾವು. ನನ್ನ ಹೆಸರೇ ಇದೆ ನೋಡಿ. ಅದೇ ನಾವು ಇದಕ್ಕೆ ತೇಜ್ ಪತ್ತ ಹೇಳ್ತೇವೆ. ಒಂದು ತೇಜ್ ಪತ್ತ. ಈಗ ನನ್ನನ್ನು ಎಣ್ಣೆಗೆ ಹಾಕಿದ್ದು. ಆಮೇಲೆ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಚೂರು ಉಪ್ಪು ಹಾಕುವ. ಚೂರು ಹಾಕ್ತಾ ಹೋಗುವ, ಜಾಸ್ತಿ ಹಾಕಲಿಲ್ಲ. ನೀನು ಮತ್ತೆ ಬೊಬ್ಬೆ ಹೊಡೆದ್ರಿ ಎಷ್ಟು ಉಪ್ಪು ಹಾಕ್ತೀರಿ ಮೇಡಮ್ ಅಂತ. ನಾವು ಉಪ್ಪು ಖಾರ ಎಲ್ಲ ಜಾಸ್ತಿಯಾ? ನಾವು ಸ್ವಲ್ಪ ಸಪ್ಪೆನಾ? ಮಂಗಳೂರಿನವರೆಲ್ಲ ಹೆಚ್ಚಾಗಿ ಸಪ್ಪೆ ತಿನ್ನೋದು ಕಡಿಮೆ. ಅಲ್ಲ, ಮಂಗಳೂರಿನವರಲ್ಲ. ನಾವು ನಮ್ಮ ಮನೆ ಮೊದಲಿಂದಲೂ ಖಾರ ಮತ್ತೆ ಉಪ್ಪು ಎಲ್ಲ ಕಡಿಮೆ ನಮ್ಮ ಮನೆಯಲ್ಲಿ. ಈಗ ಇದಕ್ಕೇನೆ ಸಣ್ಣ ಸಣ್ಣ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಆಗ್ತದೆ. ಅದು ಸಣ್ಣ ಕಟ್ ಮಾಡಿದ್ದೇನೆ ಬೆಳ್ಳುಳ್ಳಿ. ಅದು ಮತ್ತೆ ಮೊದಲೇ ಹಾಕಿಬಿಟ್ರೆ ಈರುಳ್ಳಿ ಫ್ರೈ ಆಗುವಾಗ ಎಲ್ಲ ಜಾಸ್ತಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಜಾಸ್ತಿ ಆ್ಯಕ್ಚುಲಿ ಒಗ್ಗರಣೆಗೆ ಆದರೆ ಬೆಳ್ಳುಳ್ಳಿ ಮೊದಲೇ ಹಾಕ್ತಾರಲ್ಲ? ಹೌದು, ಮೊದಲೇ ಜಜ್ಜಿ ಹಾಕಿಬಿಡ್ತಾರೆ. ಇದು ನಾವು ಜಜ್ಜಿದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿರೋದು. ಅದೆಲ್ಲ ನಮ್ಮ ಸೌತಿನವರೆಲ್ಲ ಮಾಡುವಾಗ, ಈ ದಕ್ಷಿಣ ಕನ್ನಡದವರೆಲ್ಲ, ನಾವು ತುಳುವವರೆಲ್ಲ
ಅದು ಜಜ್ಜಿ ಹಾಕುದು ಹೌದು ಜಾಸ್ತಿ. ಚೆನ್ನಾಗಿರುತ್ತೆ ಮತ್ತೆ. ಹೌದೌದು ಚೆನ್ನಾಗಿತ್ತು ಅದು. ಈ ಒಗ್ಗರಣೆ ಸಾರಿಗೆಲ್ಲ ಒಗ್ಗರಣೆ ಕೊಡುವಾಗ ಹೌದು ಭಾರಿ ಒಳ್ಳೆದಾಗ್ತದೆ. ಇದು ಸ್ವಲ್ಪ ಫ್ರೈ ಆಗಲಿ, ಇದು ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಲಿ, ಅದು ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ. ಈಗ ನೋಡಿ ಇದಕ್ಕೇನೆ ನಮ್ದು ಇದು ಕಾಜು ಮಸಾಲ, ಕಾಜು ಕ್ಯಾಶ್ಯೂ, ಅದನ್ನು ಇದಕ್ಕೇನೆ ಹಾಕುವ. ಸ್ವಲ್ಪ ಲೈಟ್ ಫ್ರೈ ಆಗಲಿ ಅದು. ಗೋಡಂಬಿ ಎಲ್ಲ. ಗೋಡಂಬಿ ಓಕೆ. ನಾವು ಆ್ಯಕ್ಚುಲಿ ಇದು ಈ ಥರ ಗೋಡಂಬಿ ಇಡೀ ಕೂಡ ಹಾಕ್ತಾರಾ, ಇಲ್ಲ ಇದ್ರೆ ಮಿಕ್ಸಿಗೆ ಹಾಕೋದು ಹೇಗೆ? ಅಲ್ಲ, ಮಿಕ್ಸಿಗೆ ನಾವು ಪೇಸ್ಟ್ ಮಾಡಿದ್ರಲ್ಲ. ಇದು ಕಾಜು ಮಸಾಲ ಅಂದ್ರೆ ನಮ್ಗೆ ಕಾಜು ಕಾಣ್ಬೇಕು, ಕ್ಯಾಶು ಕಾಣ್ಬೇಕಲ್ವಾ. ಈಗ ನೀವು ಅದೇ ಗ್ರೇವಿ ಮಾಡಿದ್ರೆ ಇದು ಎಂತ ಗ್ರೇವಿ ಅಂತ ಗೊತ್ತಾಗುದಿಲ್ಲ. ಈಗ ನಮ್ಗೆ ಇದು ಕಾಜು ಮಸಾಲ ಅಲ್ವಾ, ಕಾಜು ಕಾಣ್ಬೇಕು. ಕಾಜು ಮಸಾಲೆಗೆ ಈ ತರ ಇಡೀ ಗೋಡಂಬಿ ಕೂಡ ಒಟ್ಟಿಗೆ ಕಾಜು ಮಸಾಲ ಅಂದ್ರೆ ಇದನ್ನು ನೀವು ಬೇಕಾದ್ರೆ ಬೇರೆ ನಿಮ್ದು ಕಾಲಿಫ್ಲವರ್, ಕ್ಯಾರೆಟ್ ಆ ತರ ಗ್ರೇವಿನೂ ಮಾಡ್ಬೋದು. ಇದು ನಾವು ಕಾಜು ಮಸಾಲ ಅಂದ್ರೆ ಕಾಜು. ಮಕ್ಕಳು ಇಷ್ಟಪಡ್ತಾರೆ ಈಗೆಲ್ಲ ಮಾಡಿಕೊಟ್ರೆ, ಕ್ಯಾಶು ಅಲ್ವಾ. ಅವರು ಈ ತರ ಗೋಡಂಬಿ ತಂದಿಟ್ರೆ ಖಾಲಿ ಮಾಡ್ತಾರೆ. ಈಗ ಮಾಡಿ ಪದಾರ್ಥ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಮಕ್ಕಳೆಲ್ಲ ಇರುವಾಗೆಲ್ಲ. ಹೌದೌದು, ಅದನ್ನ ಹಾಗೆ ಹಾಕಿ ತಿನ್ಲಿಕ್ಕೆಲ್ಲ ಇರ್ಬೋದು. ನಮ್ಮಲ್ಲಿ ಆದ್ರೆ ಜಾಸ್ತಿ. ನಾನಂತೂ ಏನು ಪದಾರ್ಥದ ಟೇಸ್ಟ್ ನೋಡ್ಲಿಕ್ಕೆ ಒಂದು ಅರ್ಧ ಖಾಲಿ ಆಗ್ತದೆ. ಈಗ ನೋಡಿ ಇದಿಷ್ಟು ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ ಅಲ್ವಾ. ಈಗ ನಾವು ಗ್ರೈಂಡ್ ಮಾಡಿದ ಮಸಾಲ ಇದೆ ಅಲ್ಲ, ಅದನ್ನು ಹಾಕುವ. ಸ್ವಲ್ಪ ಈಗ ನೀರು ಬೇಕು. ಕ್ಯಾಶುದೆಲ್ಲ ಯಾಕೆ ಪೇಸ್ಟ್ ವೇಸ್ಟ್ ಮಾಡೋದು. ಅಲ್ಲಿ ಸ್ವಲ್ಪ ಕೈ ಆಡಿಸಿ. ಈಗ ನೋಡಿ ಅದೇ ನೀರನ್ನು ಹಾಕ್ತೇನೆ ಅದರ ಮಿಕ್ಸಿಯಲ್ಲಿ. ಈಗ ನನಗೆ ಅರಿಶಿನ ಮಸಾಲೆಗಳು ಬೇಕು. ಈಗ ಮಸಾಲೆ ಕೊಡ್ತಾ ಹೋಗ್ಬೇಕು, ನೀವು ಹಾಕ್ತಾ ಹೋಗ್ಬೇಕು. ಸ್ವಲ್ಪ 1/4 ಸ್ಪೂನ್ ಬೇಡ, 1/4 ಸ್ಪೂನ್ ಕೂಡ ಬೇಡ, ಚಿಟಕಿ ಅಷ್ಟು ಸಾಕು ಸಾಕು ಸಾಕು. ಈಗ ಗರಂ ಮಸಾಲ, ಗರಂ ಮಸಾಲ ಅರ್ಧ ಸ್ಪೂನು ಬೇಡ, 1/4 ಸ್ಪೂನ್ ಅಷ್ಟು ಬೇಡ, ಸ್ವಲ್ಪ ಹಾಕಿ. ಸಾಕು 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 ಸಾಕು. ಈಗ ಮೆಣಸಿನ ಹುಡಿ ಒಂದು ಹಾಕುವ. ಬೇರೆ ಖಾರ ಅಂತ ಇಲ್ಲಲ್ಲ, ಒಂದು ಫುಲ್ ಹಾಕಬೇಡಿ, ನನಗೆ ತೋರಿಸಿ. ಅಷ್ಟು ಖಾರ ಜಾಸ್ತಿ ಆಗ್ಬೋದು ಅಂತ. ಸಾಕು ಸಾಕಷ್ಟು ಸಾಕು. ನೋಡು ಬೇಕಾದರೆ ಅಂತ. ಈಗ ಸ್ವಲ್ಪ ಜೀರಿಗೆ ಹುಡಿ, ಇದು ಕೊತ್ತಂಬರಿ ಅರ್ಧ ಅಷ್ಟು ಬೇಡ, ಅರ್ಧ ಸಾಕು 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 ಸಾಕು. ಜೀರಿಗೆ ಒಂದು ಅರ್ಧ ಜೀರಿಗೆ. ಸಾಕು ಸಾಕು. ಎಲ್ಲ ಮಸಾಲೆ ಸ್ವಲ್ಪ ನೀರು ಹಾಕಿ. ದಪ್ಪ ಬರ್ತಾ ಇದೆ. ಸಾಕು ಸಾಕು ಅಷ್ಟು ಸಾಕು. ಈಗ ನಾವು ಉಪ್ಪು ಹಾಕುವ. ಆಗ ಏನು ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿರೋದು. ಸಾಫ್ಟ್ ಹಾಕಿ ಮತ್ತೆ ಕೂಡ ಟೇಸ್ಟ್ ನೋಡಬೇಕು. ಹೌದು, ಜಾಸ್ತಿ ಆಗಿಬಿಟ್ರೆ ತೆಗಿಲಿಕ್ಕೆ ಆಗೋದಿಲ್ಲ. ಕಡಿಮೆ ಆದರೆ ಹಾಕ್ಬೋದು. ನಮ್ಮ ಕಾಜು ಮಸಾಲ ರೆಡಿ ಆಗ್ತಾ ಉಂಟು. ರೆಡಿ ಆಯ್ತಲ್ಲ. ಇದು ನೀರು ದೋಸೆಗೆಲ್ಲ ಕೂಡ ಒಳ್ಳೇದಾಗ್ಬೋದು. ನೀರು ದೋಸೆಗೆ ಒಳ್ಳೇದಾಗ್ತದೆ. ಊರಿಗೆ ಹೇಳಿ ಮಾಡಿಸಿದ್ದು. ಆ್ಯಕ್ಚುಲಿ ಇದಕ್ಕೆ ಏನು ಗೋಡಂಬಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದು. ಈಗ ತೆಂಗಿನಕಾಯಿ ಎಲ್ಲ ಹಾಕಿದರೆ ಹೇಗೆ ಮಸಾಲೆ ದಪ್ಪ ಆಗ್ತದೆ, ಅದೇ ಥರ ಗೋಡಂಬಿ ಮಿಕ್ಸ್ ಮಾಡಿ. ಹೌದು, ಬಟ್ ಅದು ಟೇಸ್ಟ್ ಬೇರೆನೇ ಬರ್ತದೆ ತೆಂಗಿನಕಾಯಿ. ಇದು ನಮ್ಮದು ಕ್ಯಾಶು, ಇದು ಫುಲ್ ಡಿಫ್ರೆಂಟ್ ಮಾಡ್ತದೆ. ತೆಂಗಿನಕಾಯಿ ಹಾಕಿದರೆ ಅದು ನಮ್ಮದು ಸಾರು ಥರ ಅಲ್ಲ ಎಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇದು ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ದಪ್ಪ ಆಗ್ತಾ ಹೋಗ್ತದೆ. ಒಂದು ಸ್ವಲ್ಪ ಕುದೀಲಿ. ಅಷ್ಟು ದಪ್ಪ ಇರಬೇಕಲ್ಲ. ಇರಲಿ, ಪೂರಿಗೆಲ್ಲ ಬೇಕಾಗ್ತದೆ, ದಪ್ಪ ಬೇಕಾಗ್ತದೆ. ಈಗ ಕುದಿ ಬಂತು, ಇದಿಷ್ಟು ಸಾಕು ಕುದಿದ್ರೆ. ರೆಡಿ ಅಲ್ಲ. ಹೌದು. ಈಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ. ಈಗ ನಾವು ಗ್ಯಾಸ್ ಆಫ್ ಮಾಡುವ ಮೊದಲು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡುವ ಒಮ್ಮೆ. ಮತ್ತು ನಾವು ಸರ್ವ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ನೀವು ಇದಕ್ಕೆ ಬೇಕಂತ ಅನಿಸಿದರೆ ಒಳ್ಳೆದಾಗ್ತದೆ ಬಟರ್ ಬೆಣ್ಣೆ ಹಾಕ್ಬೋದು. ನಾನು ಗೀ ತಂದಿದ್ದೇನೆ, ಗೀ ಹಾಕ್ತಾ ಇದ್ದೇನೆ. ಬಟರ್ ಹಾಕಿದ್ರು ತುಂಬ ಒಳ್ಳೆದಾಗ್ತದೆ. ಮೇಲಿನ ಸ್ವಲ್ಪ ಎಣ್ಣೆ ತರ ಕಾಣುತ್ತಲ್ಲ, ಚೆನ್ನಾಗಿದೆ. ಈಗ ನಮ್ಮದು ಕಾಜು ಮಸಾಲ ರೆಡಿ ಆಗಿದೆ.
ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಆಗಿದೆ. ಬಾಕಿ ಓಕೆ. ನೋಡಿ ಈಗ ನಾವು ಸರ್ವ್ ಮಾಡುವ. ಈ ಜೊತೆಗೆ ಪೂರಿ ಕೂಡ ತಂದಿದ್ದೀರಲ್ಲ? ಪೂರಿ ತಂದಿದ್ದೇನೆ. ಘಮ ಘಮ ಅಂತ ಹೇಳ್ದು ಮಾತ್ರ ಘಮ ಘಮ ಬರ್ತಾ ಉಂಟಾ? ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕೊತ್ತಂಬರಿ ಸೊಪ್ಪು ನೀವು ಜಾಸ್ತಿ ಹಾಕ್ತಾ ಇದ್ರೆ ಚಂದ ಬರ್ತದೆ. ಚಂದ. ಅದಕ್ಕೆ ಒಂದೆರಡು ಮೇಲೆ ಒಂದು ಕ್ಯಾಶು ಹಾಕುವ. ಇದು ನಿಮ್ಗೋಸ್ಕರ. ಓಕೆ. ನಿಮಗೆ ಕ್ಯಾಶು ಅಂದ್ರೆ ಇಷ್ಟ ಅಲ್ವಾ? ಹೌದು. ತಿನ್ನಿ ಕೂತ್ಕೊ. ತಿನ್ನಿ ಅಂತ ಅಲ್ಲ? ಬಿಸಿ ಬಿಸಿಯಾದ ಕಾಜು ಮಸಾಲ ರೆಡಿ ಆಗಿದೆ. ಸಾಗದಾಗಿ ಉಂಟು. ಮೇಲೆಗಡೆ ನೀವು ಏನು ಕೊತ್ತಂಬರಿ ಸೊಪ್ಪು, ಆಮೇಲೆ 4 ದ್ರಾಕ್ಷಿ ಎಲ್ಲ ಎಕ್ಸ್ಟ್ರಾ ಹಾಕಿದ್ದೀರಾ? ಓಕೆ. ಅದೇ ದ್ರಾಕ್ಷಿ ಅಲ್ಲ, ಇದು ಏನು ಅದೇ ಗೋಡಂಬಿ ಎಕ್ಸ್ಟ್ರಾ ಹಾಕಿದ್ದೀರಾ. ನಾವು ಈಗ ಗೋಡಂಬಿಂದ ಬಂದಾಗ ನಮಗೆ ಈಗ ಪಾಯಸ ಇದಕ್ಕೆಲ್ಲ ಬರುವ ಗೋಡಂಬಿ ದ್ರಾಕ್ಷಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ತದಲ್ಲ, ಹಾಗಾಗಿ ಇದಕ್ಕೆ ಡಿಫ್ರೆಂಟ್ ಆಗಿದೆ. ಒಟ್ಟಿಗೆ ಪೂರಿ ಕೂಡ ತಂದಿದ್ದೀರಾ. ಸಾಗದಾಗಿದೆ. ಈಗ ಪೂರಿ, ಚಪಾತಿ ಅಥವಾ ಏನು ಪರೋಟ ಇದಕ್ಕೆಲ್ಲ ಇದು ಹೇಳಿ. ಓಕೆ, ಟೇಸ್ಟ್ ನೋಡೋದಾಗದ್ರೆ ಈಗ. ಓಕೆ, ಸುಮತಿ ಅವರು ಸಾಗದಾಗಿರುವಂತಹ ಕಾಜು ಮಸಾಲ ರೆಡಿ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಪೂರಿ ಕೂಡ ತಂದಿದ್ದಾರೆ. ಸಾಗದಾಗಿರುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಾಜು ಮಸಾಲ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನೀರಿನಲ್ಲಿ ನೆನೆಸಿದ ಗೋಡಂಬಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಜೀರಿಗೆ, ಪುಲಾವ್ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿಯಿರಿ. ಬಳಿಕ ಗೋಡಂಬಿಯನ್ನು ಹುರಿಯಿರಿ. ಗೋಡಂಬಿ ಕಂದು ಬಣ್ಣ ಬಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ಅರಶಿನ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಅಥವಾ ತುಪ್ಪ ಹಾಕಿ ಸರ್ವ್ ಮಾಡಿ. ಕಾಜು ಮಸಾಲ. ಕಾಜು ಮಸಾಲ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಸ್ಪೆಷಲ್ ಆಗಿ ಸುಮತಿ ಅವರ ಕಾಜು ಮಸಾಲ ಹೇಗೆ ಮಾಡಿದ್ರು ಅಂತ ನೋಡಿದಾರಲ್ಲ, ಸಾಕಾಗಿರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್ ಸತ್ಯನಾರಾಯಣ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಡೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಓಕೆ, ಎಸ್ ಮ್ಯಾಮ್, ಗ್ರೇವಿ ಅಂತೂ ರೆಡಿಯಾಗಿದೆ. ಇವಾಗ ಸ್ಪೆಷಲ್ಲಾಗಿ ರಾಗಿದು ಜ್ಯೂಸ್ ಮಾಡ್ತಾ ಇದ್ದೀರಲ್ಲ? ಓಕೆ, ಏನು ಬೇಕು ಈಗ ಫಸ್ಟಿಗೆ? ಮಿಕ್ಸಿ ಕೊಡಿ. ಓಕೆ, ನಮಗೆ ಈಗ ಗ್ಯಾಸ್ ಆನ್ ಬೇಡ. ಓಕೆ, ಎಲ್ಲ ಕೆಲಸ ಈಗ ಮಿಕ್ಸಿಯಲ್ಲಿ. ವಿದೌಟ್ ಫೈರ್ ಅಲ್ಲ? ಹೌದು. ಒಂದು ಸ್ವಲ್ಪ ಸ್ಪೂನ್ ಕೊಡಿ. ಒಂದು ಓಕೆ, ಇದು ಒಂದು 3-4 ಗಂಟೆ ನೆನೆ ಇಡಬೇಕು. ನೆನೆ ಇಟ್ಟಿದ್ದೇನೆ. ಕೆಲವರು ರಾತ್ರಿ ನೆನೆ ಇಡ್ತಾರೆ, ಅದು ಅಷ್ಟೇನು ಅವಶ್ಯಕತೆ ಇಲ್ಲ. 3-4 ಗಂಟೆ ನೆನೆ ಇಟ್ಟರೆ ಸಾಕು. ಸರಿಯಾಗಿ ಚೆಂದ ಮಾಡಿ ತೊಳೆದು ವಾಶ್ ಮಾಡಿ ನೀರಲ್ಲಿ ನೆನೆ ಇಡಬೇಕು. ಎಲ್ಲ ಕಲ್ಲು ಮತ್ತೆ ಗಲೀಜೆಲ್ಲ ಸ್ವಲ್ಪ ಇರ್ತದೆ, ಅದನ್ನೆಲ್ಲ ಸರಿಯಾಗಿ ತೊಳೆದು ನೀರು ಹಾಕಿ ಇಡಬೇಕು. ಇದು ನಾನೆಲ್ಲ ತೊಳೆದು ನೀರೆಲ್ಲ ಚೇಂಜ್ ಮಾಡಿ ಒಳ್ಳೆ ನೀರು ಹಾಕಿ ಇಟ್ಟಿದ್ದೇನೆ. ಅದನ್ನೀಗ ಮಿಕ್ಸಿಗೆ ಹಾಕ್ಲಿಕ್ಕೆ ನಾವು. ಇದು ಇಡೀ ಅಲ್ಲ ನೀವು? ಹೌದು, ಇಡೀ ರಾಗಿ. ಈಗ ಸೆಕೆಗೆಲ್ಲ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಕ್ಕಿಂತ ನಾವು ಇದನ್ನೆಲ್ಲ ಮನೆಯಲ್ಲೇ ಮಾಡಿ ಈ ಥರ ಎಲ್ಲ ಕುಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ನ್ಯಾಚುರಲ್ ಆಗಿ ಕೂಡ. ಹೌದೌದು. ಚೂರು ನೀರು ಹಾಕಿ, ಚೂರು ಹಾಕಿ ಮತ್ತೆ ನೀರು ಬೇಕಾಗ್ತದೆ, ಮತ್ತೆ ಸಾಕು ಬಿಡಿ. ಮತ್ತೆ ಇದಕ್ಕೆ ಏನು ಬೇರೆ ಏನು ನೀರು ಮಾತ್ರ ಹಾಕ್ಲಿಕ್ಕೆ? ಬೆಲ್ಲ ಹಾಕ್ಲಿಕ್ಕೆ ಇಲ್ಲ. ಹಾಲು ಎಂತ ಬೇಡ, ಇದು ರಾಗಿ ಅಲ್ವಾ, ಇದು ಹಾಲು ಬಿಟ್ಕೊಡ್ತದೆ ನೋಡಿ. ಇದು ಹಾಲು ಆಗ್ತದೆ. ಈಗ ನೀರು ಹೋಗಿ ಈಗ ಹಾಲು ಆಗ್ತದೆ. ಹಾಲು ಹಾಕಿದ್ರೆ ಹಾಳಾಗ್ತದೆ. ಹಾಲು ಹಾಕಿದ್ರೆ ಹಾಲು ಆಗ್ತದೆ. ಈಗ ಇದೇ ಹಾಲು ಆಗ್ತದೆ. ಇದನ್ನು ಮಿಕ್ಸಿ ಮಾಡಿ ಮತ್ತೆ ನಾವು ಬೆಲ್ಲ ಹಾಕುವ. ಓಕೆ, ಈಗ ಖಾಲಿ ರಾಗಿಯನ್ನು ಮಿಕ್ಸ್ ಮಾಡಬೇಕು.
ಆಗಿದೆಯಾ? ಇದಕ್ಕೆ ಈಗ ನಾವು ಬೆಲ್ಲ ಹಾಕುವ. ಓಕೆ. ಅದು ನೋಡಿ ಹಾಕುವ. ಮತ್ತೆ ಜಾಸ್ತಿ ಬೇಕಾದ್ರೆ ಇದಾಗ್ತದಾ, ಮಿಕ್ಸ್ ಆಗುತ್ತಾ, ಹೇಗೆ ಅಷ್ಟೇ ಆಗುತ್ತೆ ಹೇಗೆ? ಇಲ್ಲ, ಸ್ವಲ್ಪ ಜಾಸ್ತಿ ಏನಾಗುದಿಲ್ಲ. ಮತ್ತೆ ನಮಗೆ ಹಾಲು ಸಿಗ್ತದೆ. ಹೌದು, ಸೋಸ್ಕೊಳ್ಳಿಕ್ಕೆ ಉಂಟು. ಮತ್ತೆ ಪುನಃ ಒಮ್ಮೆ ತಿರುಗಿಸುವ. ಬೆಲ್ಲ ಎಷ್ಟು ಬೇಕು ನೋಡಿ 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 ಅಳತೆಗೆ ಈಗ ಸರಿಯಾಗಿ ಹಾಕುತ್ತೆ. ಚೂರು ನೀರು ಹಾಕಿ ಈಗ ತಿರುಗಿಸಿ. ಸಾಕಾ? ಸಾಕು ಸಾಕು, ಮತ್ತೆ ಬೇಕಾದ್ರೆ ನೋಡಿ. ಈಗ ಇದು ನೀರು ಹೋಗಿ ಹಾಲಾಯ್ತಲ್ವಾ? ಹೌದು ಹೌದು, ನೋಡಿ ವೈಟ್ ನೋಡಿ. ಕಲರ್ ಮತ್ತೆ ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಈಗ ನೋಡಿ Okay. ಐಸ್ ಕ್ಯೂಬ್ಸ್ ಬೇಕಿದ್ದಕ್ಕೆ ಕೋಲ್ಡ್. ಹಾಂ, ನಾವು ಕೋಲ್ಡ್ ನೀರು ಹಾಕ್ಲಿಲ್ಲಲ್ಲ, ತೋ ಐಸ್ ಐಸ್ ಕ್ಯೂಬ್ ಹಾಕ್ಬೋದಲ್ಲ? ಕುಡಿಯುವಾಗ ಅದು ಕೋಲ್ಡ್ ಇರ್ತದೆ, ಕೋಲ್ಡ್ ಇರುತ್ತೆ. ಒಳ್ಳೇದಾಗ್ತದೆ ನೋಡಿ. ಇದು ಇಷ್ಟು ಎಲ್ಲ ಹಾಕ್ತೇನೆ ನಾನು. ಓಕೆ. ಮತ್ತೆ ನಾವು ಐಸ್ ಇದ್ದಷ್ಟು ಒಳ್ಳೇದು, ಜ್ಯೂಸ್ ಅಂತ ಬಂದಾಗ ಸ್ವಲ್ಪ ಅದು ಈಗ ಸೆಕೆಗೆ ತುಂಬ ಒಳ್ಳೇದಾಗ್ತದೆ. ಈಗ ನಾವು ಗ್ರೈಂಡ್ ಮಾಡಿದಂಥ ಓಕೆ ರಾಗಿ ಹಾಲನ್ನು ಇದಕ್ಕೆ ಹಾಕಿ ಓಕೆ. ಸೋಸುವ. ನಾನು ಆ್ಯಕ್ಚುಲಿ ರಾಗಿದ್ದು ಕೆಲವು ಜ್ಯೂಸ್ ಎಲ್ಲ ಕುಡಿಯುವಾಗ ಹಾಲು ಹಾಕಿರ್ತಾರೆ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ನೋಡುವಾಗ ಅದೆಲ್ಲೇ ಇವತ್ತು ಗೊತ್ತಾಯ್ತಲ್ವಾ ರಾಗಿ ಜ್ಯೂಸ್ ಹೇಗೆ ಮಾಡುವುದಂತ. ಇಲ್ಲದೆ ನಿಮ್ಮ ಹತ್ರ ಮನೇಲಿ ರಾಗಿ ಜ್ಯೂಸ್ ಮಾಡ್ಲಿಕ್ಕೆ ಹೇಳಿದ್ರೆ ನೀವು ಅದಕ್ಕೆ ಹಾಲು ಹಾಕ್ತಿದ್ರ? ಮಿಕ್ಸ್ ಮಾಡಿ ಒಳ್ಳೇದಾಯ್ತು. ಹಾಗಾದ್ರೆ ನಾನು ಇವತ್ತು ರಾಗಿ ಜ್ಯೂಸ್ ಮಾಡಿದ್ದಲ್ವಾ? ನಾವು ಇಡೀ ರಾಗಿ ಹಾಕಿದ ಕಾರಣ ಇದು ಈ ತರ ಜ್ಯೂಸ್ ಮಾಡ್ಲಿಕ್ಕೆ ಆಗುದಲ್ಲ? ಇಲ್ಲ, ಉಡಿ ಸಿಕ್ಕಿದ್ರು ಇದು ರಾಗಿ ಉಡಿ ಬರ್ತದೆ, ಅದನ್ನು ಮಿಕ್ಸ್ ಮಾಡಿ ಕೋಲ್ಡ್ ವಾಟರ್ ಇಲ್ಲದ್ರೆ ಐಸ್ ಕ್ಯೂಬ್ ಹಾಕಿ ಮತ್ತೆ ಬೆಲ್ಲ ಹಾಕಿದ್ರೆ ಆಯ್ತು. ಅದಕ್ಕೆ ಕೂಡ ಬಟ್ ಇದು ನಮ್ಗೆ ಒಳ್ಳೇದು. ಅಂದ್ರೆ ಉಡಿಯಲ್ಲಿ ಎಂತ ಮಿಕ್ಸ್ ಏನಾದ್ರು ಬಂದ್ರೆ ಅಂತ. ಮತ್ತೆ ಇದರಲ್ಲಿ ಮಣ್ಣಿ ತರ ಮಾಡ್ತಾರೆ ಕುದಿಸಿ, ಅದೂ ಒಳ್ಳೇದು, ಗಂಜಿ ತರ ಮಕ್ಕಳಿಗೆಲ್ಲ ಒಳ್ಳೇದು. ನನಗೆ ನೀರು ಬೇಕಾಗ್ತದೆ. ಸಾಕು. ಈಗ ನೋಡಿ, ಇದನ್ನು ಪುನಃ ಹಾಕಿ ಗ್ರೈಂಡ್ ಮಾಡೋದು ಬೇಡ, ಹೀಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಅದಂದ್ರೆ ಆಲ್ರೆಡಿ ಸರಿ ಗ್ರೈಂಡ್ ಆಗಿದೆ ನಮ್ಮದು. ಇದು ಹೀಗೆ ಮಿಕ್ಸ್ ಮಾಡಿದರೆ ನೋಡಿ ಹಾಲು ಬರ್ತಾನೆ ಇರ್ತದೆ ನೋಡಿ. ಈಗ ನೀವು ಸ್ವಲ್ಪ ಹಾಕಿ ನನಗೆ ಹೆಲ್ಪ್ ಮಾಡಿ, ಇಲ್ಲಿ ಮಿಕ್ಸಿಯಿಂದ ಹಾಕ್ತಾ ಇರಿ. ಆಲ್ಮೋಸ್ಟ್ ರಾಗಿ ಜ್ಯೂಸ್ ರೆಡಿ ಅಲ್ಲ? ಇದನ್ನು ನೀವು ನೋಡಿಕೊಂಡು ಎಷ್ಟು ನೀರು ಬೇಕಂತ ನೋಡಿಕೊಂಡು ರಾಗಿ ಜ್ಯೂಸ್ ನಮ್ಮದು ರೆಡಿ. ಈಗ ನೋಡಿ ರಾಗಿ ಜ್ಯೂಸ್ ರೆಡಿ ಆಗಿದೆ. ನೋಡಿ, ನೀವು ನೀರು ಹಾಕಿದ್ದು ಎಲ್ಲಿ ಉಂಟು ಇದರಲ್ಲಿ? ನೀವು ನೀರು ತೋರಿಸಿ ನೋಡುವ ನನಗೆ. ಅಲ್ಲ, ಈಗ ರಾಗಿ ಜ್ಯೂಸ್ ಇದೆ. ಈಗ ನೋಡಿ, ಇದಕ್ಕೆ ಐಸ್ ಕ್ಯೂಬ್ ಎಲ್ಲ ಮೇಲಿಂದ ಚಂದ ಕಾಣ್ತಾ ಉಂಟಲ್ವ? ಈಗ ನಮ್ಮದು ರಾಗಿ ಜ್ಯೂಸ್ ರೆಡಿ ಆಗಿದೆ. ಈಗ ಸರ್ವ್ ಮಾಡುವ. ಗ್ಲಾಸ್ ಅಂತೂ ಆವಾಗಲೇ ರೆಡಿ ಆಗಿದೆ. ಗ್ಲಾಸ್ ರೆಡಿ ಇದೆ. ಈಗ ಸೆಕೆಗೆ ಭಾರಿ ಒಳ್ಳೆಯದು. ಒಂದು ನಿಮಗೆ, ಒಂದು ನನಗೆ. ಇದನ್ನು ಬೇಕಾದರೆ ತೆಳು ಮಾಡ್ಬೋದು, ಇನ್ನೂ ತೆಳು ಮಾಡ್ಬೋದು. ಇದನ್ನು ಸ್ವಲ್ಪ ರಾಗಿ ಇದ್ರೆ ಸಾಕಾಗುತ್ತಲ್ಲ? ಸಾಕಾಗ್ತದೆ, ಸ್ವಲ್ಪ ರಾಗಿ ಇದ್ರೆ ಸಾಕಾಗ್ತದೆ. ತಂಪಾದ ರಾಗಿ ಜ್ಯೂಸ್ ರೆಡಿ ಆಗಿದೆಲ್ಲ. ಗಮ್ಮದುಂಟು, ನೋಡ್ಲಿಕ್ಕೆ ಕೂಡ ಸಾಕಾಗಿ ಕಾಣ್ತುಂಟು. ನಾನು ನಿಜವಾಗ್ಲೂ ರಾಗಿ ಜ್ಯೂಸ್ ಕುಡ್ತಿದ್ದೇನೆ, ಆದರೆ ಅದಕ್ಕೆ ಹಾಲು ಹಾಕಿ ರಾಗಿ ಜ್ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇದು ನಾರ್ಮಲ್ ರಾಗಿಯಲ್ಲಿ ಈ ಥರ ಜ್ಯೂಸ್ ರೆಡಿ ಮಾಡ್ಬೋದಲ್ಲ? ನಮ್ಮ ಮನೆಯಲ್ಲಿ ರಾಗಿ ಏನು ಇದ್ರೆ ಆಯಿತು, ಬೆಲ್ಲ, ರಾಗಿ ಮತ್ತು ಬೆಲ್ಲ ಇದ್ದರೆ ಜ್ಯೂಸ್ ಅಂತ ರೆಡಿ ಆಗುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ರಾಗಿ ಜ್ಯೂಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಕಾಯ್ತಾ ಇದ್ದೇನೆ ಯಾವ ರೀತಿ ಇರ್ಬೋದು ಅಂತ. ಸಾಕಾಗಿರ್ಬೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ರಾಗಿ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲಿಗೆ 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ ರಾಗಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ.
ನಂತರ ಬೆಲ್ಲ ಸೇರಿಸಿ ಮತ್ತೆ ಪುನಃ ತಿರುಗಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸೋಸಿಕೊಂಡು ಐಸ್ ಕ್ಯೂಬ್ಸ್, ನೀರು ಸೇರಿಸಿ ತೆಳು ಮಾಡಿಕೊಳ್ಳಿ. ಈಗ ತಂಪಾದ ರಾಗಿ ಜ್ಯೂಸ್ ರೆಡಿ. ಎಸ್ ಮ್ಯಾಮ್, ಎರಡು ಅಡುಗೆ ಕೂಡ ರೆಡಿಯಾಗಿದೆ, ನಮ್ಮ ಮುಂದೆ ರೆಡಿಯಾಗಿದೆಲ್ಲ. ಹಾಗಾದರೆ ಯಾವ ಟೇಸ್ಟ್ ನೋಡೋ ಫಸ್ಟ್? ಈಗ ಕಾಜು ಮಸಾಲೆ ನೋಡ್ಕೊಂಡು ಆಮೇಲೆ ಜ್ಯೂಸ್ ಕುಡಿಯೋಲ್ಲ. ಜೊತೆಗೆ ಪೂರಿ ತಂದಿದ್ದೀರಾ, ಪೂರಿ ಜೊತೆಗೆ ಟೇಸ್ಟ್ ನೋಡು ಅಂತ ಹೇಳ್ತಿದ್ದೀರಾ. ಓಕೆ, ಈ ಥರ ತಗೊಂಡು ಗಾಮದಾಗ ಏನು ಅದು ಸ್ಮೂತ್ ಬಾಯಿಗೆ ಹಾಗೆ ಬೆಣ್ಣೆ ಥರ ಬರ್ತಲ್ಲ, ಚೆನ್ನಾಗುಂಟು. ಇದು ಅದೇ ಪೂರಿ ಚಪಾತಿಗೆಲ್ಲ ರೆಡಿ ಮಾಡಿಸಿದ್ದು ಸಾಕಾಗಿದೆ. ಇನ್ನು ಜ್ಯೂಸ್ ಕುಡಿವಲ್ಲ, ಇದಂತೂ ಸ್ಪೆಷಲ್ಲಾಗಿ ಇವಾಗಿನ ವೆದರಿಗೆ ರಾಗಿ ಜ್ಯೂಸ್. ಇದಂತೂ ಸಾಕಾಗಿದೆ. ಪಕ್ಕ ನಮಗೆ ಏನು ಹಾಲು ಹಾಕಿ, ಏನು ದಪ್ಪ ಹಾಲು ಹಾಕಿ ಏನು ಜ್ಯೂಸ್ ಮಾಡ್ತಾರೆ ಅದೇ ಥರ ಬಂದಿದೆಲ್ಲ. ಹೌದು, ಗೊತ್ತೇ ಆಗೋದಿಲ್ಲ. ಸ್ಪೆಷಲ್ಲಾಗಿ ನಮಗೆ ರಾಗಿಯಲ್ಲಿ ಈ ಥರ ವೈಟ್ ಆಗಿ ಜ್ಯೂಸ್ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸಾಕಾಗಿತ್ತು ಮ್ಯಾಮ್, ಟೇಸ್ಟಿ ಆಗಿತ್ತು. ಎರಡು ಅಡುಗೆ ಕೂಡ ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ. ನೀವು ಡೈಲಿ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಯಾವಾಗ ಸ್ಪೆಷಲ್ ಆದ ಅಡುಗೆ ಮಾಡ್ತಿದ್ದೀರಾ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು ಎರಡು ಡಿಶ್ ಹೇಳ್ಕೊಡ್ತಾಯಿತ್ತು ನಿಮಗೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಕಾಜು ಮಸಾಲ ಮತ್ತು ರಾಗಿ ಜ್ಯೂಸ್ ಎರಡು ಕೂಡ ಸಾಕಾಗಿತ್ತು, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.